ಹ್ಯುಂಡೈ ಕಂಪನಿಯ ನೂತನ ಹ್ಯುಂಡೈ ಅಲ್ಕಜರ್ ಮಂಗಳೂರು ಮಾರುಕಟ್ಟೆಗೆ ಬಿಡುಗಡೆ ಕಾರ್ಯಕ್ರಮ ಮಂಗಳೂರಿನ ಕುಂಟಿಕನದ ಅದ್ವೈತ್ ಹ್ಯುಂಡೈ ಶೋರೂಮ್ನಲ್ಲಿ ನಡೆಯಿತು. ನೂತನ ಹ್ಯುಂಡೈ ಅಲ್ಕಜರ್ ಕಾರಿಗೆ ಮಂಗಳೂರಿನ ಮೇರಿಜನ್ ಡಿಜಿಟಲ್ ಕ್ರಿಯೇಟರ್ ಕನಿಷ್ಯ ಕಿರಣ್ ದೀಪ ಪ್ರಜ್ವಲಿಸಿ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಹ್ಯುಂಡೈ ಸಂಸ್ಥೆಯೊಂದಿಗೆ ನನಗೆ ತುಂಬಾ ಹತ್ತಿರದ ಬಾಂಧವ್ಯ ಇದೆ. ನನ್ನಲ್ಲಿರುವ ಮೊದಲ ಕಾರು ಕೂಡ ಹ್ಯುಂಡೈ ಸಂಸ್ಥೆಯದ್ದೇ ಆಗಿದೆ. ಅದರಂತೆ ಮಂಗಳೂರಿನ ಕುಂಟಿಕನದ ಅದ್ವೈತ್ ಹ್ಯುಂಡೈ ಸಂಸ್ಥೆಯ ಸಿಬ್ಬಂದಿಗಳು ನೀಡುವ ಸೇವೆ ಅದ್ಭುತ ಮತ್ತು ಗ್ರಾಹಕರನ್ನು ಮತ್ತೆ ತನ್ನತ್ತ ಬರುವಂತೆ ಮಾಡುತ್ತದೆ ಎಂದವರು ಹೇಳಿದರು. ಈ ವೇಳೆ ಅದ್ವೈತ್ ಹ್ಯುಂಡೈ ಸಂಸ್ಥೆಯ ಜಿಎಂ ಸೇಲ್ಸ್ ಸುಮನ್ ವಿ ಕೊಡಿಯಲ್ ಬೈಲು ಮಾತನಾಡಿ, ಹ್ಯುಂಡೈ ಅಲ್ಕಜರ್ ಮೊದಲ ಆವೃತ್ತಿ 2021ರಲ್ಲಿ ಮಾರುಕಟ್ಟೆಗೆ ಬಿಡುಗಡೆಯಾಗಿ ಗ್ರಾಹಕರಿಂದ ಮೆಚ್ಚುಗೆ ಪಡೆದಿತ್ತು. ಇದೀಗ ಹ್ಯುಂಡೈ ಅಲ್ಕಜರ್ ಆವೃತ್ತಿ 2 ಮತ್ತಷ್ಟು ಗುಣಮಟ್ಟ, ಆಕರ್ಷಕ ಶೈಲಿಯಲ್ಲಿ ಮೂಡಿಬಂದಿದ್ದು ಗ್ರಾಹಕರಿಂದ ಇನ್ನಷ್ಟು ಮೆಚ್ಚುಗೆ ಪಡೆಯಲಿದೆ ಎಂದವರು ಹೇಳಿದರು. ಕಾರ್ಯಕ್ರಮದಲ್ಲಿ ಅದ್ವೈತ್ ಹ್ಯುಂಡೈ ಶೋರೂಮ್ ಮ್ಯಾನೇಜರ್ ರಾಜೇಶ್ ಉಳ್ಳಲ್, ಸೇಲ್ಸ್ ಮ್ಯಾನೇಜರ್ ಪ್ರಸಾದ್ ಸುವರ್ಣ, ಕ್ಲಸ್ಟರ್ ಹೆಡ್ ಶಶಿಕಾಂತ್ ಶೆಟ್ಟಿ, ಅಕೌಂಟೆಂಟ್ಸ್ ಹೆಡ್ ಸುಧಾಕರ್, ನಿಸರ್ಗ ಅಡ್ವರ್ಟೈಸರ್ ಶಶಿಧರ್ ವಿಟ್ಲ, ಕಾರ್ಯಕ್ರಮ ನಿರೂಪಕಿ ಶರ್ಮಿಳಾ ಅಮೀನ್ ಮತ್ತಿತರರು ಉಪಸ್ಥಿತರಿದ್ದರು. Congratulations to Hyundai team for launching this new Hyundai Alcazar, and I have this close relationship with Hyundai. Let me tell you why. I literally grew up with Hyundai. My first car when I grew up, it was the Sandro Zing, which I still have it. It's been 16 years and I still have it. In fact, I came in that car. And apart from that, my dad's latest second car that we got was the Hyundai Verna. And my dad loves it and he doesn't let me to touch it at all. And I even noticed so many, like there was a picture, like as soon as we got the car, there was a picture taken with the staff members. So that sir was here, I noticed him from that picture. So it's a very good feeling to be back here as a guest. So thank you Hyundai and congratulations to you all. Thank you. Thank you. Thank you. Hyundai Alcazar launched in 2021 actually, first version. ಒಂದು ಇತ್ತೆ ಸೆಕೆಂಡ್ ಫೇಸ್ ಲಿಫ್ಟ್ ಮಲ್ತು ಬೈದಂದು ದಿಸ್ ಟೈಮ್ ಇಟ್ ಇಸ್ ಮೋರ್ ಕಾಂಪ್ರಹೆನ್ಸಿವ್ ಒನ್, ಕಂಪ್ಲೀಟ್ ಎಕ್ಸ್ಟೀರಿಯರ್ ಆ್ಯಸ್ ವೆಲ್ ಆಸ್ ಇಂಟೀರಿಯರ್ ಪೂರ ಚೇಂಜ್ ಮಲ್ದೇರೆ, ಪ್ಲಸ್ ಅಡಿಷನಲ್ ಸೇಫ್ಟಿ ಫೀಚರ್ಸ್ ಪೂರ ಆ್ಯಡ್ ಮಲ್ದೇರೆ. ಸೊ ಇತ್ತೆ ನೆಟ್ ಲೆವೆಲ್ ಟು ಎಡಾಸ್ ಬೈದನು ಲೇಟೆಸ್ಟ್ ಸೇಫ್ಟಿ ಫೀಚರ್ಸ್ ಬೊಕ್ಕ ಐತೆ ಮಸ್ತ್ ಕಂಪಿಟೇಟಿವ್ ಪ್ರೈಸಿಂಗ್ ಇಟ್ಟು ಬೈದನು ಗಾಡಿ. ಇತ್ತೆ 14,990,000 ಶುರು ಆದ ಅಪ್ ಟು 22 lakhs ಮಟ್ಟದಲ್ಲ ವೇರಿಯಂಟ್ ಉಂಟು ನಮ್ಮಡ. ಡೀಸೆಲ್ ಆ್ಯಂಡ್ ಪೆಟ್ರೋಲ್ ಬೋತ್ ವೇರಿಯಂಟ್ ಇಟ್ಟು ತಿಕ್ಕೊಂದುಂಡು. ಅಂಚ ನೆಕ್ಸ್ಟ್ ವೀಕ್ ನಮ್ಮ ಟೆಸ್ಟ್ ಡ್ರೈವ್ ಸ್ಟಾರ್ಟ್ ಆಪುಂಡು. ಎನಿ ಒನ್ ಇಂಟ್ರೆಸ್ಟೆಡ್ ಟು ಟೇಕ್ ಅ ಟೆಸ್ಟ್ ಡ್ರೈವ್ ಅಕ್ಲು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ನಮ್ಮನ್ನು ಅದ್ವೈತ್ ಹುಂಡೈ. ಏನ ಪುದರ್ ಸುಮನ್ ಪಂದು ಯಾನ್ ನೆಟ್ಟದ GM ಸೇಲ್ಸ್.